ಎಲ್ರಿಗೂ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಬಂಧುಗಳೇ, ನಮ್ಮಲ್ಲಿ ಹೆಚ್ಚಿನವರಲ್ಲಿ ಒಂದು ಕಲ್ಪನೆ ಇದೆ, ಹಣ ಹೊಂದಿದ್ದರೆ ಎಲ್ಲವೂ ಸಾಧ್ಯ. ಖಂಡಿತವಾಗಿಯೂ ಅಲ್ಲ, ಇದೊಂದು ತಪ್ಪು ಕಲ್ಪನೆ. ಯಾಕೆಂದರೆ ಹಣವಿದ್ದರೆ ಹಾಸಿಗೆಯನ್ನು ಖರೀದಿಸಬಹುದೇ ಹೊರತು ನಿದ್ದೆಯನ್ನಲ್ಲ. ಹಣವಿದ್ದರೆ ಸಂಪತ್ತನ್ನು ಗಳಿಸಬಹುದೇ ಹೊರತು ನೆಮ್ಮದಿಯನ್ನಲ್ಲ. ಈ ನೆಮ್ಮದಿ ಇರಬೇಕಾದ್ರೆ ಆರೋಗ್ಯಪೂರ್ಣವಾದಂತಹ ಬದುಕು ನಮ್ಮದಾಗಬೇಕು. ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡುವಾಗ ಕೂಡ ಕೇಳಿಕೊಳ್ಳುವುದಿಷ್ಟೇ, ಇದ್ದಷ್ಟು ದಿನ ಆರೋಗ್ಯಪೂರ್ಣವಾದಂತಹ ಬದುಕನ್ನು ಕರುಣಿಸು. ಯಾಕೆಂದರೆ ಬದುಕು ಸರಿಯಾಗಿದ್ದರೆ, ಆರೋಗ್ಯ ಸರಿಯಾಗಿದ್ದರೆ ಮಾತ್ರ ಆ ಸುಖಮಯವಾದಂತಹ ಬದುಕು ನಮ್ಮದಾಗ್ತದೆ. ಇಲ್ಲಿ ಆರೋಗ್ಯದ ವಿಷಯಕ್ಕೆ ಬರುವಾಗ ಪ್ರತಿಯೊಂದು ಅಂಗಾಂಗ ಕೂಡ ಅತ್ಯಂತ ಪ್ರಮುಖವಾಗುವುದು. ವಿಶೇಷವಾಗಿ ನಾವು ಇವತ್ತು ಚರ್ಚೆ ಮಾಡಬೇಕಾಗಿರುವಂತಹ ವಿಚಾರ ಎಲುಬು ಮತ್ತು ಮೂಳೆ. ಸಾಮಾನ್ಯವಾಗಿ ನಾವೆಲ್ಲ ತಿಳಿದುಕೊಂಡಿರುವ ಹಾಗೆ ಒಬ್ಬ ಆರೋಗ್ಯವಂತ ಮನುಷ್ಯನಲ್ಲಿ 206 ಮೂಳೆಗಳಿರುತ್ತವೆ, ಎಲುಬುಗಳಿರ್ತವೆ. ಅದರಲ್ಲಿ ಯಾವುದಾದರೂ ಸ್ವಲ್ಪ ಸಮಸ್ಯೆ ಆದರೂ ಕೂಡ ಬಹಳ ದೀರ್ಘಕಾಲೀನವಾದಂತಹ ಸಮಸ್ಯೆಗಳು ಅವನನ್ನು ಕಾಡುತ್ತದೆ. ಇದರ ಬಗ್ಗೆ ಹೆಚ್ಚಿನ ವಿಸ್ತೃತ ಮಾಹಿತಿಯನ್ನು ಇವತ್ತು ನಾವು ಪಡ್ಕೊಳ್ಳುವುದಕ್ಕಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಎಲುಬು ಮತ್ತು ಮೂಳೆ ತಜ್ಞರೊಬ್ಬರಿದ್ದಾರೆ. ಡಾಕ್ಟರ್ ಶಶಿರಾಜ್ ಕೆ ಶೆಟ್ಟಿ, ಮುಖದ ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನ HOD ಅರ್ಥಾತ್ ವಿಭಾಗ ಮುಖ್ಯಸ್ಥರು, ಡಿಪಾರ್ಟ್ಮೆಂಟ್ ಆಫ್ ಆರ್ಥೋಪೆಡಿಕ್ಸ್ ನಮ್ಮೊಂದಿಗಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮಸ್ತೆ. ಹೇಳಿ ಸರ್, ನಿಮ್ಮ ಬಾಲ್ಯ ಮತ್ತು ಬಾಲ್ಯದಲ್ಲಿ ಪಡೆದಂತಹ ಶಿಕ್ಷಣಗಳು. ನಾನು ಕಾಪುವಿನಲ್ಲಿ ಜನಿಸಿದ್ದು. ಪ್ರಾಥಮಿಕ ಶಿಕ್ಷಣ ಎಲ್ಲ ಊರಲ್ಲಿ ಆಯಿತು. ಮತ್ತು ನಾನು ಮಣಿಪಾಲದಲ್ಲಿ 12th ಓದಿದೆ. ಆನಂತರ KMC ಹುಬ್ಳಿ, ಈಗ ಅದು ಕಿಮ್ಸ್ ಅಂತಾರೆ, ಅಲ್ಲಿ MBBS ಮುಗಿಸಿದೆ. MBBS ಮುಗಿಸಿದ ನಂತರ MS ಹೊರತು ನಾನು KMC ಮಣಿಪಾಲದಲ್ಲಿ ಮಾಡಿದೆ. ಈಗ ಪ್ರಶ್ನೆ, ಯಾಕೆ ನೀವು ಸಾಕಷ್ಟು ವಿಭಾಗಗಳಿತ್ತು, ಈ ಒಂದು ಆರ್ಥೋಪೆಡಿಕ್ಸನ್ನೇ ಯಾಕೆ ತಾವು ಆಯ್ಕೆ ಮಾಡಿಕೊಂಡ್ರಿ? ಆಗಿನ ಕಾಲದಲ್ಲಿ ಒಂದು ವ್ಯಕ್ತಿಯನ್ನು ಫ್ರ್ಯಾಕ್ಚರ್ ಆದ ನಂತರ ಅದು ಸರಿಯಾಗಿದೆಯೋ ಇಲ್ಲ ಅಂತ ಜನಸಾಮಾನ್ಯರು ಹೇಳ್ಬೋದು. ಅಂದರೆ ಆಕ್ಸಿಡೆಂಟ್ ಆಗ್ತದೆ, ಪೇಷಂಟ್ ಬೀಳ್ತಾರೆ, ಕರ್ಕೊಂಡು ಬರ್ತಾರೆ, ಆಪರೇಟ್ ಮಾಡ್ತಾರೆ, ನೀವು ಅವರನ್ನು ಎಬ್ಬಿಸಿ ನಡೆಸ್ತೀರಿ. ಹಾಗೂ ತುಂಬ ನಮ್ಮ ಸೀನಿಯರ್ ಫ್ಯಾಕಲ್ಟಿಗಳು ಅವರು ನಮ್ಮನ್ನು ಪ್ರಭಾವಿತ ಮಾಡಿದರು. ಇನ್ನೊಂದಂದರೆ ಆರ್ಥೋಪೆಡಿಕ್ಸ್ ಅಂದರೆ ಅದರ ಇಟ್ ಸೆಲ್ಫ್ ಇಸ್ ಎ ಸೂಪರ್ ಸ್ಪೆಷಾಲಿಟಿ. ಖಂಡಿತ. ಈಗ ಜನರಲ್ ಸರ್ಜರಿ ಮಾಡಿದರೆ ಮತ್ತೆ ಗ್ಯಾಸ್ಟ್ರೋ, ಯೂರೋ, ಪ್ಲಾಸ್ಟಿಕ್ ಎಲ್ಲ ಮಾಡಬೇಕು. ನಾವು ಕಮ್ಮಿ ಸಮಯದಲ್ಲಿ ಸ್ಪೆಷಲಿಸ್ಟ್ ಆಗಿ ಕೆಲಸ ಮಾಡುವ ಒಂದು ಮನೋಭಾವದಿಂದ ಆರ್ಥೋಪೆಡಿಕ್ಸ್ ಅಂದರೆ ತಾವು ಇಚ್ಛೆ ಪಟ್ಟು ಅದನ್ನೇ ಆಯ್ಕೆ ಮಾಡಿಕೊಂಡ್ರಿ. ನಮ್ಮದು MBBS ಡೇಯಿಂದಲೂ ಕೂಡ ಇಚ್ಛೆ ಎಲುಬಿನ ಸ್ಪೆಷಲಿಸ್ಟೇ ಆಗಬೇಕಂತಿತ್ತು, ಅದನ್ನು ಮಾಡಿದ್ದೆವು. ಈಗ ವೈದ್ಯಕೀಯ ವೃತ್ತಿ ಬದುಕಿನಲ್ಲಿ ನಿಮ್ಮ ಅನುಭವಗಳು ಮತ್ತು ಎಷ್ಟು ವರ್ಷದಿಂದ ಈ ಕೆಲಸದಲ್ಲಿದ್ದೀರಿ? ನಾನು ಸುಮಾರು ಒಂದು 20-25 ವರ್ಷದಿಂದ ಈ ಕೆಲಸದಲ್ಲಿದ್ದೀನಿ. ನಂದು MS ಮುಗಿದ ನಂತರ ನಾನು ವಿದೇಶಕ್ಕೆ ಹೋಗಿದ್ದೆ. ಆನಂತರ ನಂದು ವಾಪಸ್ ಬಂದಾಗ ನಾನು ನನ್ನ ವೃತ್ತಿಯನ್ನು ಮುಂಬೈಯಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಸುಮಾರು ಒಂದು 3-4 ವರ್ಷ ಹಿಂದೆ ನನ್ನ ಅಮ್ಮ ಇಲ್ಲಿದ್ದರು ಊರಲ್ಲಿ, ಅವರೊಬ್ಬರೇ ಇದ್ದರು. ಹಾಗೆ ನಾನು ಕೊರೋನಾದ ಟೈಮ್ ಇತ್ತು ಆವಾಗ. ಊರಿಗೆ ಬಂದವನು ಅಮ್ಮನ ಜೊತೆನೇ ಇದ್ದು ಇಲ್ಲಿಯೇ ನನ್ನ ವೃತ್ತಿಯನ್ನು ಮುಂದುವರಿಸಬೇಕಂತ ಇಲ್ಲಿ ನಾನು ನನ್ನ ವೃತ್ತಿಯನ್ನು ಸ್ಟಾರ್ಟ್ ಮಾಡಿದ್ದೀನಿ. ಈಗ 3-4 ವರ್ಷದಿಂದ ಮಂಗಳೂರಲ್ಲಿ, ಸುರತ್ಕಲ್ಲೇ ನನ್ನ ಪ್ರಾಕ್ಟೀಸು, ಪಡುಬಿದ್ರಿಯಲ್ಲಿ ಒಂದು ಕ್ಲಿನಿಕ್ ಮಾಡಿಕೊಂಡಿದ್ದೀನಿ. ಈಗ ಈ ಒಂದು ವಿಭಾಗವನ್ನು ಪಡ್ಕೊಂಡ್ರು ಕೂಡ ಇಲ್ಲಿ ಕೂಡ ಸಾಕಷ್ಟು ರೀತಿಯಾದಂತಹ ಮತ್ತೆ ಉಪವಿಭಾಗಗಳಿರ್ತದೆ. ತಾವು ಹೆಚ್ಚಾಗಿ ಯಾವ ರೀತಿಯ ಶಸ್ತ್ರಚಿಕಿತ್ಸೆಗಳನ್ನು ಮಾಡ್ತೀರಿ? ನಾನು ಜಾಯಿಂಟ್ ರಿಪ್ಲೇಸ್ಮೆಂಟ್ ಇರ್ಬೋದು, ಅದರ ಟ್ರಾಮಾ ಇರ್ಬೋದು, ಅಥವಾ ಸ್ಪೋರ್ಟ್ಸ್ ಇದಿರ್ಬೋದು. ನೋಡಿ, ಈಗ ಏನಾಗಿದೆ, ನಾವು ಮಾಡ್ತಿರ್ಬೇಕಾದ್ರೆ ಆರ್ಥೋಪೆಡಿಕ್ ಸರ್ಜನ್ ಅಂದರೆ ಅವನು A to Z ಎಲ್ಲ ಮಾಡ್ತಿದ್ದ. ನಾವು ಕ್ರಮೇಣ ಅಂದರೆ ಆರ್ಥೋಪೆಡಿಕ್ಸ್ ಅಂದರೆ ತುಂಬ ಡೈನಮಿಕ್ ಫೀಲ್ಡ್. ಖಂಡಿತ. ಅದರಲ್ಲಿ ಎವ್ರಿ ಒಂದು 2-3 ತಿಂಗಳಿಗೆ ಹೊಸ ವಿಧಾನ, ಹೊಸ ಸ್ಟೈಲು, ಹೊಸ ಆಪ್ರೇಷನ್ನು ಬರ್ತದೆ. ಹಾಗೆ ವಿಭಾಗದಲ್ಲಿ ಕೂಡ ಪಿಡಿಯಾಟ್ರಿಕ್ ಆರ್ಥೋಪೆಡಿಕ್ಸ್, ಸ್ಪೋರ್ಟ್ಸ್ ಮೆಡಿಸಿನ್, ರಿಪ್ಲೇಸ್ಮೆಂಟ್ ಸರ್ಜನ್, ಸ್ಪೈನ್ ಸರ್ಜನ್, ಜೀರಿಯಾಟ್ರಿಕ್ ಸರ್ಜನ್ ಅಂತ ಸುಮಾರು ವಿಭಾಗ ಇದೆ. ಅಂದರೆ ಬೇಸಿಕ್ ಶಿಕ್ಷಣ ಒಂದೇ. ಆ ನಂತರ ನೀವು ಯಾವ ನಿಮ್ಮ ಸ್ಪೆಷಲಿಟಿ ಇದೆ ಅದರಲ್ಲಿ ಹೋಗಿ ಮಾಡ್ಕೊಳ್ಬೋದು. ನಾನು ವೃತ್ತಿ ಜೀವನ ಶುರು ಮಾಡಿದಾಗ ಮುಂಬೈಯಲ್ಲಿ, ಅಂದರೆ ಮುಂಬೈ ಅಂದರೆ ದೊಡ್ಡ ಹಬ್ಬು ಹೇಳ್ತಾರಲ್ಲ,
ಇಂಗ್ಲೆಂಡ್ ಅಮೆರಿಕದಲ್ಲಿ ಏನಾಗ್ತದೆ ಅದು ನೆಕ್ಸ್ಟ್ ಡೇ ಮುಂಬೈಗೆ ಬರ್ತದೆ. ಯಾಕಂದ್ರೆ ಈ ರಾಷ್ಟ್ರದ ವಾಣಿಜ್ಯ ರಾಜಧಾನಿ ಅದು ಮುಂಬೈ. ಆವಾಗ ನಾನೊಂದು ಮೆಡಿಕಲ್ ಕಾಲೇಜಲ್ಲಿ ಸೇರಿದಾಗ ಅಂದರೆ ನಾನು ತುಂಬ ಹೊಸಬ, ಮುಂಬೈಗೆ ಹೊಸಬ. ಆವಾಗ ಮೆಡಿಕಲ್ ಕಾಲೇಜಿಂದ ತುಂಬ ಉಪಯೋಗಗಳಾಗ್ತಿದ್ದವು. ನಾನು 1-2 ವರ್ಷದಲ್ಲಿ ಶುರುವಿಗೆ ನಾನು ಸ್ಪೈನ್ ಸರ್ಜನ್ ಆಗಬೇಕಂತ ಸ್ಪೈನಲ್ಲಿ ಮಾಡಿದ್ದೆ, ಸ್ಪೆಷಲೈಸೇಷನ್ ಮಾಡಿದ್ದೆ. ಆನಂತರ ಸ್ಪೈನಲ್ಲಿ ಏನು ಈಗ ಅಂದರೆ ಎಲ್ಲ ಕಾರ್ಪೊರೇಟ್ ಹಾಸ್ಪಿಟಲ್ ಹೋದಾಗ ಫಸ್ಟ್ ಕ್ವಶನ್ ಕೇಳೋದು, ನೀನು ರಿಪ್ಲೇಸ್ಮೆಂಟ್ ಮಾಡ್ತೀಯಾ? ಖಂಡಿತ. ರಿಪ್ಲೇಸ್ಮೆಂಟ್ ಮಾಡೋನೇ ಆರ್ಥೋಪೆಡಿಕ್ ಸರ್ಜನ್, ಉಳಿದವರು ಇಲ್ಲ. ಸೊ ನೆಕ್ಸ್ಟ್ 1-2 ವರ್ಷ ಆರ್ಥ್ರೋಪ್ಲಾಸ್ಟಿಗೆ ಹೋದೆ. ಪಿಡಿಯಾಟ್ರಿಕಲ್ಲಿ ನಾವು ಇಲ್ಲಿ ಮಣಿಪಾಲದಲ್ಲಿ ಕಲಿತಿರ್ಬೇಕಾದ್ರೆ ನಮ್ಮ ಪ್ರೊಫೆಸರ್ ತುಂಬ ಏಷ್ಯಾದಲ್ಲೆಲ್ಲ ವರ್ಲ್ಡಲ್ಲಿ ಫೇಮಸ್ ಇದ್ದರು, ಅದು ಇತ್ತು. ಸ್ಪೋರ್ಟ್ಸ್ ಮೆಡಿಸಿನ್ ಅಂತೂ ನೀವು ಮಾಡಲೇಬೇಕು, ಯಾಕಂದರೆ ಎಲ್ಲ ವಿಧದ ಸ್ಪೋರ್ಟ್ಸ್ ಇಂಜುರೀಸ್ ಈಗ ತುಂಬಾ ಕಾಮನ್ ಆಗಿದೆ. ಸೊ ನೀವು ನನ್ನ ಹತ್ರ ಕೇಳಿದರೆ ಯಾವ ಸ್ಪೆಷಲಿಸ್ಟ್ ಅಂದರೆ ನಾನು ರಿಪ್ಲೇಸ್ಮೆಂಟು ಮಾಡ್ತೀನಿ, ಸ್ಪೈನು ಮಾಡ್ತೀನಿ, ಸ್ಪೋರ್ಟ್ಸ್ ಮೆಡಿಸಿನ್ ಎಲ್ಲವೂ. ಅಂದರೆ ಈಗ ಏನಾಗ್ತದೆ, ನೀವು ಒಂದು ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟಲ್ಗೆ ಹೋದರೆ, ಕಾರ್ಪೊರೇಟ್ ಸಿಟಿಗೆ ಹೋದರೆ, ಮಕ್ಕಳಿಗೆ ಫ್ರ್ಯಾಕ್ಚರ್ ಆದರೆ ಅವ್ರು ಬಂದು ಕೇಳ್ತಾರೆ ಪೀಡಿಯಾಟ್ರಿಕ್ ಸರ್ಜನ್ ಇದ್ದಾರಾ, ಪೀಡಿಯಾಟ್ರಿಕ್ ಆರ್ಥೋಪೆಡಿಕ್ ಇದ್ದಾರಾ ಅಂತ. ಮಾತ್ರ ಇಲ್ಲಿ ನಾನು ಈಗ ಸದ್ಯಕ್ಕೆ ಪ್ರಾಕ್ಟೀಸ್ ಮಾಡೋದು ಪಡುಬಿದ್ರಿ, ಅದು ಸ್ಮಾಲ್ ಒಂದು ಟೌನ್ ಅಂತಲೂ ಹೇಳಲಿಕ್ಕಾಗೋದಿಲ್ಲ. ಸೊ ವಿ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಆದರೆ ನಂದು ಮೇನ್ ಇಂಟ್ರೆಸ್ಟ್ ಅಂದರೆ ರಿಪ್ಲೇಸ್ಮೆಂಟು, ಹಿಪ್ ಮತ್ತು ನೀ ಅದನ್ನು ಜಾಸ್ತಿ ನಾನು ಇಚ್ಛಿಸ್ತೇನೆ ಮಾಡಲಿಕ್ಕೆ. ಈಗ ಮತ್ತೆ ಸ್ವಲ್ಪ ಹಿಂದೆ ಹೋಗ್ತೇನೆ. ನೀವು ಇದನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ತಾವಾಗ ವಿದ್ಯಾರ್ಥಿ, ನಿಮ್ಮ ಮನೆಯವರು ತಾಯಿ ತಂದೆ ಇದಕ್ಕೆ ಸಮ್ಮತಿಯನ್ನು ನೀಡಿದ್ರೆ ಅಥವಾ ಇಲ್ಲ ಬೇರೆ ವಿಭಾಗಕ್ಕೆ ಹೋಗಿ ಏನಾದರೂ ಆ ರೀತಿಯ ಒತ್ತಡ? ಇಲ್ಲ, ನಾನು ನಂದು 12th ಎಕ್ಸಾಮಲ್ಲಿ ನನಗೆ 2 ಆಪ್ಷನ್ ಇತ್ತು, ಇಂಜಿನಿಯರಿಂಗ್ ಮತ್ತು ಮೆಡಿಕಲ್. ನಮ್ಮ ಅಜ್ಜಿ ಹೇಳ್ತಾ ಇದ್ರು, ನಾನು ಚಿಕ್ಕದಿರಬೇಕಾದ್ರೂ ಆಟ ಆಡಬೇಕಾದ್ರೆ ಮದ್ದನ್ನೇ ಕೊಟ್ಟು, ನಮ್ಮ ಮನೆ ಬರುವ ಕೆಲಸದವರಿಗೆ ಆ ಮದ್ದನ್ನೇ ಕೊಟ್ಟು ಆಟ ಆಡ್ತಿದ್ದೆ. ಸೊ ಮೆಡಿಸಿನ್ ವಾಸ್ ಮೈ ಪ್ಯಾಷನ್. ಸೊ ಐ ವಾಂಟೆಡ್ ಟು ಡೂ ಮೆಡಿಸಿನ್. ಈ ಒಂದು ನಮ್ಮ ಫ್ರೆಂಡ್ಸ್ಗಳೆಲ್ಲ, ನಮ್ಮ ಕ್ಲಾಸ್ಮೇಟ್ಗಳೆಲ್ಲ ಇಂಜಿನಿಯರಿಂಗ್ ತೆಗೆದವರು ಈಗೆಲ್ಲ US ಅಲ್ಲಿ ಸೆಟಲ್ ಆಗಿದ್ದಾರೆ. ನಾವು ಮಾತ್ರ ಮೆಡಿಸಿನ್ ತಗೊಂಡು ನಮ್ಮ ದೇಶದಲ್ಲೇ ಇದ್ದೇವೆ. ಅದು ಒಂದು ರೀತಿಯ ಖುಷಿ ನಮಗೆ. ಇದೊಂದು ಸೇವಾ ಕ್ಷೇತ್ರ. ಇಲ್ಲ, ಮುಂಬೈಲಿದ್ದೆ, ಮುಂಬೈಯಲ್ಲಿ ಒಂದು ಆರ್ಟಿಫಿಷಿಯಲ್ ಜೀವನ. ನಾವು ಹಿಂದೆ ಬಂದೆ, ನಮ್ಮ ಮನೆಗೆ ಬಂದೆ, ನಮ್ಮ ಮನೆತನದ ದೈವ ದೇವಸ್ಥಾನನ ನೋಡಿದ್ದೆ. ನನಗಂದರೆ ಏನು ಹೇಳೋದು, ಅದಕ್ಕೆ ನನಗೆ ತುಂಬ ಅಟ್ಯಾಚ್ಮೆಂಟ್ ಆಗಿದೆ. ಈಗ ಈ ದೇಶದಲ್ಲಿ ಜನ ವೈದ್ಯರನ್ನು ದೇವ್ರ ರೀತಿಯಲ್ಲಿ ನೋಡ್ತಾರೆ. ಒಂದು ರೀತಿಯಲ್ಲಿ ಪ್ರಾಣವನ್ನು ಉಳಿಸುವಂತಹ, ಆರೋಗ್ಯವನ್ನು ಕರುಣಿಸುವಂತಹ ನಮ್ಮ ಭಾಗ್ಯ ದೇವತೆಗಳು ಅನ್ನುವಂಥ ರೀತಿಯಲ್ಲಿ ನೋಡುವಂಥ ಒಂದು ವ್ಯವಸ್ಥೆ. ಈಗಂದರೆ ನಾವು ಹೇಳುವ ಹಾಗೆ ನಾವು ಚಿಕ್ಕರಿದ್ದಾಗ ಹಾಗೆದು ಏನು ವಾತಾವರಣ ಇಲ್ಲ. ಯಾಕಂದರೆ ಜನಗಳಿಗೆ ಗೂಗಲ್ ಬಂದಿದೆ, ತುಂಬ ಡೌಟ್ ಬಂದಿದೆ, ಪ್ರತಿಯೊಬ್ಬರನ್ನು ಪ್ರಶ್ನೆ ಮಾಡುವ ಒಂದು ಇದು ಬಂದಿದೆ. ಸೊ ನಾನು ಹೇಳೋದು, ನಮ್ಮ ಡಿಗ್ನಿಟಿ ಮೇಂಟೈನ್ ಮಾಡಬೇಕು. ಖಂಡಿತ. ಪೇಷಂಟ್ಗಳು ಅವರು ಕಷ್ಟದಲ್ಲಿ ಬರುವವರು, ಅವರ ತೊಂದರೆಯಿಂದಲೇ ಇರ್ತಾರೆ. ಸೊ ಡಾಕ್ಟರ್ಗಳು ಸ್ವಲ್ಪ ನೆಮ್ಮದಿಯಿಂದ ತಗೊಂಡು ಪ್ರೀತಿಯಿಂದ ಮಾತಾಡಿದರೆ ಸೂಕ್ತ ಪರಿಹಾರ ಕೊಡಬೇಕು. ಸೂಕ್ತ ಪರಿಹಾರ ಕೊಟ್ಟರೆ ಅದು ಪ್ರಾಬ್ಲಮ್ ಏನೂ ಆಗೋದಿಲ್ಲ. ಆದರೆ ನೀವು ಹೇಳಿದಾಗೆ ದೇವರಂಗೆ ಕಾಣುವ ಸ್ಥಿತಿ ಹೋಗಿದೆ ಇವತ್ತಿಲ್ಲ. ಖಂಡಿತ. ಈಗ ಅತ್ಯಂತ ಪ್ರಮುಖವಾದಂಥ ವಿಚಾರಕ್ಕೆ ಬರ್ತೀನಿ. ಇವತ್ತು ವೈದ್ಯಕೀಯ ವಿಜ್ಞಾನ ಕೂಡ ಭಾಳಷ್ಟು ಎತ್ತರಕ್ಕೆ ಬೆಳೆದಿದೆ, ದಿನೇ ದಿನ ಬದಲಾವಣೆಗಳಾಗ್ತಾ ಇದೆ. ಆದರೂ ಕೂಡ ಕೆಲವೊಂದು ಶಸ್ತ್ರಚಿಕಿತ್ಸೆಗಳು ಅತ್ಯಂತ ಸಂಕೀರ್ಣಮಯ, ಅಂದರೆ ಮೋಸ್ಟ್ ಕಾಂಪ್ಲೆಕ್ಸ್ ಅಂತ ನಾವು ಹೇಳ್ತೇವೆ. ಅಂತಹ ಒಂದು ಶಸ್ತ್ರಚಿಕಿತ್ಸೆಯನ್ನು ಇತ್ತೀಚೆಗೆ ತಾವು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದೀರಿ ಅನ್ನುವಂಥ ಮಾಹಿತಿದೆ, ಇದರ ಬಗ್ಗೆ ಮಾಹಿತಿ? ಇಲ್ಲ, ನಾವು ಅಂದರೆ ನಂದು ಮೇನ್ ಈಗ ನಮ್ಮದು ಉದ್ದೇಶ ಅಂದರೆ ನಮ್ಮ ಜೊತೆ 10-15 ಮಂದಿ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ ಇದ್ದಾರೆ, ಮ್ಯಾನ್ ಪವರ್ ಇದೆ. ನಾವು ನಮ್ಮ ಹಾಸ್ಪಿಟಲಿನ ಸುತ್ತಮುತ್ತಲಿನ ಕ್ಯಾಚ್ಮೆಂಟ್ ಏರಿಯಾ ಅಂತಾರೆ, ಅಲ್ಲಿ ನಾವು ಹೋಗಿ ಕ್ಯಾಂಪ್ ಮಾಡ್ತೇವೆ. ಅಲ್ಲಿ ಹೋಗಿ ನಾವು ನಮ್ಮ ಪೇಷಂಟನ್ನು ನೋಡ್ತೇವೆ. ಮತ್ತು ಅವರಿಗೆ ಏನು ತೊಂದರೆ ಅಂದರೆ ಸೊಂಟದಲ್ಲಿ ಬಲ ಇಲ್ಲ, ಕಾಲು ನಡಲಿಕ್ಕೆ ಆಗೋದಿಲ್ವಾ, ಡಿಫಾರ್ಮಿಟಿ ಅಂತಾರೆ ನಡಿಬೇಕಾದ್ರೆ, ಅಂಥ ಪೇಷಂಟನ್ನು ನಾವು ಸೆಲೆಕ್ಟ್ ಮಾಡ್ತೇವೆ. ನಾವು ರೆಕಮೆಂಡ್ ಮಾಡ್ತೇವೆ. ನಮ್ಮ ಊರಿಂದ MLA ಇದ್ದಾರೆ, ಗುರ್ಮೆ ಸುರೇಶ್ ಶೆಟ್ಟಿ ಅಂತ, ಅವರ ಗುರ್ಮೆ ಫೌಂಡೇಶನ್ ಇದೆ, ಅವರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ.
ಇಂಥ ಹಲವು ಕಾರ್ಯಕ್ರಮಗಳಿಗೆ ಟಿವಿಗೆ ಬಹಳಷ್ಟು ಕೊಡುಗೆಗಳನ್ನು ನೀಡಿರುವವರು ಅವರು. ಅಂದ್ರೆ ಒಂದು ಭಾಗ ಅವರು. ಅಂದ್ರೆ ಒಂದು ಬೇರೆ ಟೈಪ್ MLA ಅವರು. ಖಂಡಿತ. ಅವರು ಅಂದ್ರೆ ಯಾವಾಗಲೂ ಹೇಳ್ತಾರೆ, ಶಶಣ್ಣ ಏನಿದ್ರು ಬೇಕಿದ್ರೆ ನನಗೆ ಫೋನ್ ಮಾಡಿ. ಖಂಡಿತ. ಆ್ಯಂಡ್ ಯಾವಾಗ ಫೋನ್ ಮಾಡಿದ್ರು ಅವ್ರು ಇದ್ರು ನಮ್ಮ ಜೊತೆಗೆ. ಅವರ ಹೆಲ್ಪಿಂದ ಮತ್ತು ಬೇರೆಯವರು ಸುಮಾರು ಜನ ಅದು ಸೋಷಿಯಲ್ ಮೀಡಿಯಾದು ಇದರಿಂದ ನಾವೊಂದು 10-15 ಕ್ಯಾಂಪನ್ನು ಮಾಡಿದ್ದೇವೆ. ಹೀಗೆ ನಾವು ಮಾಡಬೇಕಾದ್ರೆ ಒಂದು 21 ಇಯರ್ದು ಒಂದು ನರ್ಸ್ ಬೈ ಪ್ರೊಫೆಷನ್ ಅವ್ರು 1 ವರ್ಷ ಹಿಂದೆ ಬಂದಿದ್ದರು. ಅವರಿಗೆ ಚಿಕ್ಕಂದಿನಿಂದ 2 ವರ್ಷದಿಂದಲೇ ನಡೀಲಿಕ್ಕೆ ಆಗ್ತಾ ಇರಲಿಲ್ಲ. ಈಗೇನು 20-21 ವರ್ಷ, ಅವರಿಗೆ ಈಗ ಮದುವೆ ಆಗುವ ವಯಸ್ಸು. ಖಂಡಿತ. ಸೊ ಅವರನ್ನು ನಾವು ನೋಡಿ ಅದರದ್ದು ಎಲ್ಲ ಇನ್ವೆಸ್ಟಿಗೇಷನ್ನು, ಎಕ್ಸ್ರೇ, MRI ಎಲ್ಲ ಮಾಡಿ ಅದರ ಬಗ್ಗೆ ನಾವು ಅಧ್ಯಯನ ಮಾಡಿ ಚಿಂತೆ ಮಾಡಿ ಈ ಸಲ ಬಂದಾಗ ಅವರಿಗೆ ನಾನು ಹೇಳಿದೆ, ಅವರಿಗೆ ಏನು ಬೇಕು ನಿಮಗೆ? ಸರ್ ನನಗೆ ಸೀದಾ ನಡಿಲಿಕ್ಕಾಗಬೇಕು, ಕುಂಟಬಾರದು. ಆಗ ನಾವು ಆಲೋಚನೆ ಮಾಡಿ ಅವರಿಗೆ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್ ಮಾಡಿದ್ದೀವಿ. ಅದಂದರೆ ನಾರ್ಮಲ್ ಟೋಟಲ್ ಹಿಪ್ ಅಲ್ಲ, ನಾವಂತಾರೆ ಇದಕ್ಕೆ ಡಿಸ್ಪ್ಲಾಸ್ಟಿಕ್ ಹಿಪ್ ಅಂತಾರೆ. ಅಂದರೆ ಅದರದ್ದು ಬೋನು ಡೆವಲಪೇ ಆಗಿರೋದಿಲ್ಲ. ಅದನ್ನು ಮಾಡಿ ಅದು ತುಂಬನೇ ನಮಗೆ ಮನಸ್ಸಿಗೆ ಖುಷಿ ಕೊಡುವ ಹಾಗೆ ರಿಸಲ್ಟ್ ಬಂದಿದೆ. ಅದರಿಂದ ತುಂಬ ಸಂತೋಷ ಆಗಿದೆ. ಇದೊಂದು ಈ ವರ್ಷದಲ್ಲಿ ಇದೊಂದು ಮೇನ್ ಒಂದು ಆಪರೇಷನ್ ಮಾಡಿದಂತ ಹೇಳ್ಬೋದು. ತುಂಬ ಖುಷಿ ಕೊಟ್ಟ ಆಪರೇಷನ್ ಅಂತ ಹೇಳ್ಬೋದು. ಖಂಡಿತ. ಮತ್ತು ಯಾನ್ ಪಾತಿರ ಹೆಚ್ಚಿನ ಜನಕ್ಕೂ ನಿರೀಕ್ಷೆ ಅಲ್ಬಿಟ್ಟು ನಮ್ಮ ತುಳುತ ಭಾಷೆ ದ್ಯಾ ಪಾತಿರು ಜರಂದು ಹೊಸಿರು ತುಳು ಅರ್ಥ ಸರ್ ಯಾನ್ ತುಳುಟೆ ಬಿಟ್ಟಿದ್ದೀನಿ ಅಂಚೆ ಹತ್ರ ತುಳುಟ್ಲ ಅಡ್ಡು ಪಾತಿರಕ್ಕೆ ಏನು ಒಂಜಿ ಒಂಜಿ ರೋಗಿನ ಶಸ್ತ್ರಚಿಕಿತ್ಸೆ ಮಲ್ಪನಂಚಿತ್ತಿನ ಪೊಡ್ತರು ಆ ರೋಗಿನ ತಯಾರು ಮಲ್ಪೊಡಾಪನ್ ಮಾನಸಿಕವಾದ ಅದನ್ನ ಬೇತೆ ಬೇತೆ ರೀತಿರು ವೈದ್ಯರ್ನಕುಲು ಏತೆ ಪ್ರಯತ್ನ ಮಲ್ತಿನಲ್ಲ ರೋಗಿ ಲೆಕ್ತಾರು ಅಕಲೇನು ವಾ ರೀತಿ ತಯಾರು ಮಲ್ಪರು ಶಸ್ತ್ರಚಿಕಿತ್ಸೆ ಇರೋದು ದುಂಬು ಬೊಕ್ಕ ಆಯ್ನಿರೋದು ಬೊಕ್ಕ ವಾ ರೀತಿದ ವ್ಯವಸ್ಥೆ ಶಸ್ತ್ರಚಿಕಿತ್ಸೆ ಮಲ್ಪೊಡ್ದುಂಬು ಪೇಷಂಟ್ ಎಂಗಲ್ನ ಪೇಷಂಟ್ ಬನ್ನೇನು ಒಂಜಿ ಆಕ್ಸಿಡೆಂಟ್ ಒಂಜಿ 3 ದಿನ ಅಂಚ ಪೇಷಂಟ್ ಆತ್ ಒಂಜಿ ಮಾನಸಿಕ ಪರಿಸ್ಥಿತಿ ಡೊಪ್ಪುಜೇರು ಪೇಷಂಟ್ದ ರಿಲೇಟಿವ್ ಪಾತ್ರ ಡಪ್ಪುಂಡು ಪೇಷಂಟ್ನ ರಿಲೇಟಿವ್ನ ಎಂಕುಲು ಕನ್ವಿನ್ಸ್ ಮಲ್ಪುವ ಒಂದೊಂದು ಪನ್ನಗ ಮಸ್ತ್ ಆಪ್ಷನ್ ಕೊರ್ಪಿನಕ್ಕ ಇಜ್ಜಿ ದೇ ಪನ್ನಗ ನಮ್ಮ ಊರ್ದ ಜನಕುಲು ಪಾಪದಕುಲು ಗೂಗಲ್ ಮಾತ ತೂತ್ ಬರ್ಪುಜೇರು ಖಂಡಿತ ಸಿಟಿದಕುಲನ್ನ ಗೂಗಲ್ ತುಪ್ಪೇರು ಒಂದು ಸರ್ತಿ ಅಕಲೇನು ಕನ್ವಿನ್ಸ್ ಮಲ್ತದ್ದು ಪೇಷಂಟ್ ಪಾತಿರ್ದು ಪೇಷಂಟನ್ನು ಕನ್ವಿನ್ಸ್ ಮಲ್ತದ್ದು ಆಪರೇಷನ್ ಮಲ್ತಿನ ಬೊಕ್ಕಲ್ಲ ಎನ್ನ ಮೇನ್ ಪನ್ನ ಎನ್ನ 15 ಜನ ಪೋಸ್ಟ್ ಗ್ರಾಜುಯೇಟ್ ನಕುಲು ನಮ್ಮ ಜೋಕುಲೇಟ್ ಎನ್ನ ಸ್ವಂತ ಜೋಕುಲೇಟ್ಗಳೆಲ್ಲ ಹಾಕಿದ ಕೆಲಸ ಮಲ್ತಂದು ಉಳ್ಳೇರು ಯಾಮ್ ಈತ್ಯಂಕ ಹೆಮ್ಮೆ ಹಾಕೊಂಡು ಒಂದು ರೀತಿಯ ಟೀಮ್ ವರ್ಕ್ ನಮ್ಮ ಬಂತು ತುಲೆ ಆರ್ಥೋಪೆಡಿಕ್ಸ್ ಒಂಜಿ ಅಂಚೆಜ್ಜಿಕ್ಕಿ ಯಾನೆ ಮಲ್ದಿನಿಂದ ಪಂಡ್ರೆ ಸಾಧ್ಯ ನಿಜ್ಜಿ ಇರೆಗ್ ಇರ್ನ ಟೀಮ್ ಬೋರ್ಡು ಅನಸ್ತೀಶಿಯಾ ಬೋರ್ಡು ಫಿಸಿಯೋಥೆರಪಿ ಬೋರ್ಡು ಇಂಪ್ಲಾಂಟ್ ದಕಲ್ ಬೋರ್ಡು ಅಂಚೆ ಆಕಲಿನ ಪೂರ ಒಟ್ಟು ಲೇಸಂ ಪೊಂಡನೆ ಸಕ್ಸೆಸ್ ಕೂಡ ಇತ್ತೆ ವೈದ್ಯಕೀಯ ವಿಜ್ಞಾನ ಅಲ್ಲ ಬಾರಿ ಬೇತನೆ ರೀತಿ ಇರ್ಬೋದು ರೋಬೋಟಿಕ್ ಅವೆಲ್ಲ ತಂತ್ರಜ್ಞಾನ ಉಂಡು ರೋಬೋಟ್ ತಂತ್ರಜ್ಞಾನ ನೆಕ್ ವಾ ರೀತಿ ಮಾಡುವರು ತುಲೆ ನಮ್ಮ ಇಂಡಿಯಾ ಅಭಿವೃದ್ಧಿ ಆನಾಗ ಒಂದು ಮತ ಬರ್ಪುಂಡು ದೇವರ ಕೊರತಿನ ಬೆಸ್ಟ್ ಮನುಷ್ಯ ಕೊರತಿನ ಸೆಕೆಂಡ್ ಬೆಸ್ಟ್ ಇಲ್ಲ ಅತ್ತು ರೋಬೋಟ್ ಬಂದಾಗ ಐಕಲು ರೋಬೋಟ್ದಲ್ಲಿ ಆಪರೇಷನ್ ಮಲ್ಪೂಜಿ ರೋಬೋಟ್ ಬಂದಾಗ ನಂಗೆ ಆಪರೇಷನ್ ಮಲ್ಪರೆ ನಂಗೆ ಒಂಜಿ ಸಜೆಷನ್ ಕೊರ್ಪುಂಡು ಸಜೆಷನ್ ಪನ್ನಗ ಸಪೋಸ್ ಯಾನ್ ಕಟ್ಟು ಮಲ್ಪುಡು ದುಂಬು ಮೂಲ್ ಕಟ್ಟು ಮಲ್ತನೆ ಇಂಚಿನ ಹಾಪುಂಡು ಐತ ಪಿಕ್ಚರ್ ಇರೆಗ್ ಇರ್ನ ಸ್ಕ್ರೀನ್ ಡಿಸ್ಪ್ಲೇ ಪನ್ನಗ ರೇರ್ ಕೇಸ್ ಹಿಪ್ ರಿಪ್ಲೇಸ್ಮೆಂಟ್ ನೀ ರಿಪ್ಲೇಸ್ಮೆಂಟ್ ಮಲ್ಪಿನ ನಂಗೆ ರೋಬೋಟ್ದ ಅಗತ್ಯ ಉಂಡು ನಮ್ಮತ್ತೆ ಒಂದು ರಿಪ್ಲೇಸ್ಮೆಂಟ್ ಶುರು ಮಲ್ತದ್ದು ಇತ್ತೆ 30 ವರ್ಷ 32 ವರ್ಷ ಉಂಡು ಅದಗಡ್ ನಿಂಚೆ ಇದಗೆಲ್ಲ ಅವೊಂದುಂಡು ಪನ್ನ 1960 ಆರ್ಥೋಪ್ಲಾಸ್ಟಿ ಆತಂಡು ಆರ್ಥೋಪ್ಲಾಸ್ಟಿ ಇದ್ದ ಹಿಪ್ ಬಂದಾಗ ಅವು ಮನಗ ಆತ್ ಎಡ್ಡೆ ಆಪರೇಷನ್ ಅವು ಆಪರೇಷನ್ ಆಫ್ ದ ಸೆಂಚುರಿನ್ ಬಂದ್ಪೇರು ಅದಾಗ ರೋಬೋಟ್ ಇತ್ತೀಜಿ ಇತ್ತೆ ನಮ್ಮ ಪನ್ನಾಗ ದುಮ್ ನಮ್ಮ ಮಾರುತಿ ಗಾರ್ಡ್ ಬಂದಿತ್ತ ಇತ್ತೆ ಪೂರ ಮರ್ಸಿಡೀಸ್ BMW ಬೈದಿಂದ ಕಾಲ ಬದಲನಾಗ ನಮ್ಮ ಪೂರ ಇರೆಗ ಅನುಕೂಲ ಉಂಡು ಈ ರೋಬೋಟ್ಲ ಮಲ್ಪೋಲಿ 5 ಸ್ಟಾರ್ ಹಾಸ್ಪಿಟಲ್ ಇಲ್ಲ ಮಲ್ಪೋಲಿ ಎಂಕುಲು ಮೇನ್ಲಿ ಎನ್ನ ಟೀಮು ಆಯುಷ್ಮಾನ್ಗಳ ಮಲ್ಪುಂಡು ESIಗಳ ಮಲ್ಪುಂಡು
ಪನ್ನ ಅಂಚತ್ತೆ ಎಂಕುಲು ಪ್ರೈವೇಟ್ದ ಕೇಸ್ ಮಲ್ಪುಜಿ ಅವಲ ಮಲ್ಪುವ ಮಾತ್ರ ಇಂಚಿನ ಪೇಷಂಟ್ಗೆ ಎಂಕುಲು ಜಾಸ್ತಿ ಮಹತ್ವ ಕೊರಪೆ ದೊಡ್ಡ ತಿನ್ನಕಲು ಓಲಬೋದು ಮಲ್ಪವೇರು ದೊಡ್ಡ ದಾನ್ ತಿನ್ನಕಲ್ಲಿ ನೀರು ಉಂತಾದ ನಡಪಂಡ ಅಕಲ್ನ ಆಶೀರ್ವಾದ ಅಂಚಿತ್ತಿನ ವೈದ್ಯರನ್ನ ಕಲಿ ನಿರೀಕ್ಷೆ ಮಲ್ತಂದಲ್ಲೇ ನಮ್ಮ ಜನಕ್ಕೂ ಇನ್ನು ಜನಕ್ಕಂಡು ಒಂಜಿ ಅಭಿಪ್ರಾಯ ಎಂಚಾಯ್ತು ನೋಡ ಕೆಲವು ಸರ್ತಿ ಕೆಲವು ಡಾಕ್ಟರ್ನ ಕುಲಾಡ ಆಸ್ಪತ್ರೆಗಳು ಪೊಕ್ಕಡೆ ಜಿನ್ನಲ ಶಸ್ತ್ರಚಿಕಿತ್ಸೆ ಮಲ್ಪೋಡು ಬಂದ್ಪೇರು ಅವನ ವೈದ್ಯಕೀಯ ಸಿದ್ಧಾಂತದ ಪಿರವರಿವೇರು ಇರುಂಟವನಿಕೆ ಅನ್ನೋದಲ್ಲ ಅಗತ್ಯ ಉಂಡುಡ ಮಾತ್ರ ಮಲ್ಪನ ಯಾನ್ ಅವನ್ ಟೋಟಲ್ ಡಿನೈಲ ಮಲ್ಪುಜಿ ಮಾತ್ರ ನಮ್ಮ ಜನಕ್ಕೂ ಪೋದ್ ಕೇನ್ ಎರಡ ಡಾಕ್ಟರ್ಡ ಕೇನು ಜೇರು ಒಂಜಿ ಆಸ್ಪತ್ರೆಗೆ ಒಂದು 4 ಸರಿ ಪೋತಿನಕಲ್ಡಕ್ಕೆ ಏನು ಬೇರೆ ಬೊಕ್ಕ ಪ್ರತಿಯೊಂಜಿ ಗ್ರಾಮಡು ವಿಲೇಜ್ ಯಾನ್ ತೂತಿನಕ್ಕ ಕೆಲವು ಹುಷಾರ್ ದಕಲು ಉಪ್ಪೇರು ಅಕಲ್ ಬಂದಾಗ ಒಂದು 4 ಪೇಷಂಟ್ ಹಾಸ್ಪಿಟಲ್ ಪಸಂಬೋದು ಪೀರಬತ್ ಉಪ್ಪೇರು ಮುಂದೆ ಅಕಲ್ನ ಮನೊಬ್ರ ಅಕಲ್ನ ಒಂಜಿ ಅಕಲ್ನ ಪಾತಿರೋಕೆ ಎಂದು ನಮ್ಮ ಪೇಷಂಟ್ ನಕಲು ಪನ್ಪಿನ್ ಬೊಕ್ಕ ಎಡ್ಡೆ ಡಾಕ್ಟರ್ ನಕಲು ಹಾನೆಸ್ಟ್ ಡಾಕ್ಟರ್ ನಕಲು ದೇವರೇ ಸರಿಯಾದ ಮಲ್ಪು ನಕಲು ಬೊಡ್ಚಾಂದಿನ ಆಪರೇಷನ್ ಏಪಲ ಮಲ್ಪುಜೇರಿಂದ ಎನ್ನ ಅಭಿಪ್ರಾಯ ಯಾನ್ ಅವೇ ಪನ್ಪೆ ಪನ್ನ ಡಾಕ್ಟರ್ ಏನ ಬೊಕ್ಕ ಏರ್ಲ ಅಂಚಿನ ಕೆಲಸ ಮಲ್ಪೇರು ಅಂಚೆ ನೆಗಡರ ಬತ್ತ ನಮ್ಮ ಒಂಜಿ ಯಶಸ್ವಿ ಶಸ್ತ್ರಚಿಕಿತ್ಸದ ಪಿರೋಡ್ ಐಟ್ಲ ವಿಶೇಷವಾದ ಆರ್ಥೋಪೆಡಿಕ್ಸ್ ಒಂಜಿ ಟೀಮೇ ಬೋಡಾಗೋಣ ಅವು ಇರ್ನೊಟ್ಟಿಗೆ ಎಂಚೋಣ ಯಾನ್ ಪನ್ಪಿನತ್ತೆ ಎನ್ನ ಒಂಜಿ ಟೀಮ್ ಇತ್ತೆತ್ತಿನ ಸದ್ಯಗು ಅವು ಎನ್ನ ಪೋಸ್ಟ್ ಗ್ರಾಜುಯೇಟ್ ಆವಡು ಎಂಡಪ್ಪ ಒಂಜಿ 10 ಜನ ಪೋಸ್ಟ್ MS ದಕ್ಕುಲ್ಲ ಕೆಲಸ ಅಂತಂದುಲ್ಲೇರು ಎಂಕುಲು ಒಂಜಿ ಪನ್ನಗ ಒಂಜಿ ಫ್ಯಾಮಿಲಿ ದಕ್ಕೋಲ್ಲ ಪನ್ನಗ ಅಕಲ್ ಯಾನ್ ಬನ್ನಗ ಗೊತ್ತಾಪುಂಡು ಸರ್ನ ಮೂಡಿನಿ ಎಡ್ಡೆಜ್ಜಿ ಬೊಡ್ಚೀನಿ ಪನ್ಪಿನಿ ಎಲ್ಲೆ ಪನ್ಕ ಬೊಕ ಯಾನ್ ಪನ್ನಗ ಒಂಜಿ ಓಪನ್ ಉಲ್ಲೆ ಎನ್ನಡ ಬತ್ತದ್ದು ಫಸ್ಟ್ ಇಯರ್ದ PGಗಿಲ ಎಂಡ ಪಾತ್ರದಲ್ಲ ಪೊಡ್ಗೆಜ್ಜಿ ಫೈನಲ್ ಇಯರ್ದ PGಗಿಲ ಪೋಡ್ಗೇನೆ ಇಜ್ಜಿ ಬೊಕ ಎನ್ನ ಸ್ಟಾಫ್ ನಕುಲ್ಲ ಎಂಕ್ ಅಭಿಪ್ರಾಯ ಕೊರ್ಪೇರು ಸರ್ ಒಂದೇನು ಇಂಚೆ ಉಂಡು ಇಂಚೆ ಪೇಪರ್ ಉಂಡು ಪನ್ನಾಗ ಎಂಕಲ್ಲ ಪನ್ನ ಅಂಚ ಆರ್ಥೋಪೆಡಿಕ್ ಪ್ರತಿ ವರ್ಷ ಏರೇರು ಬರ್ಪೇರತ್ತೆ ಅಕುಲ್ ದುಮ್ಮುದಾಡ್ದು ಅಂತ ಹುಷಾರುಪ್ಪೇರು ದೇ ಪನ್ನಾಗ ಹೊಸ ವಿಷಯ ನಕುಲ್ ಓದುವೇರು ಐಕ ಸರ್ ಅದು ಎಂಕ್ ತೋಜುಜಿ ಇದಲ್ಲ ಎಂಕಲ್ನ ಟೀಮ್ ವರ್ಕ್ ಪನ್ನಾಗ ಅಂಚ ಉಂಡತ್ತೆ ಒರಿಯಾಗ ಹೆಲ್ಪ್ ಮಲ್ತೊಂದು ಪೋಪಿನ ಹಾಕೊಂಡು ಐಟ ಸರ್ ಅದು ಈತ್ ಬೇಗೋಡು ಈತ್ ಸಕ್ಸಸ್ ತಿಕ್ಕಂಡು ಬನ್ನೋಲಿ ಹೆಂಗೆ ಹೊಸತ್ತು ಬರ್ಪಿನ ಅಕಲಿಗೆ ಅಥವಾ ಯೋ ವೈದ್ಯರ್ನ ಕಲಿಗೆ ಇರುವ ಆ ರೀತಿ ಅಕಲಿನ ತಯಾರು ಮಾಡ್ತೀನಿ ಯಾನ್ ಮನ್ಪಿನಂಡ ಅಕಲ್ನ ರೂಟ್ಗೆ ಬೋಡು ರೂಟ್ ಬಂದಾಗೈತೆ ಯಾನ್ ಎನ್ನ ವಿಲೇಜಿಗೆ ಬೈದೆ ಖಂಡಿತ ಅಂಚ ಪ್ರತಿಯೊಂಜಿ ವರ್ಗದ ಡಾಕ್ಟರ್ ನಕಲು ಉಪ್ಪೇರು ಪಾಪದಗಲು ಉಪ್ಪೇರು ಫಾರ್ಮರ್ಸ್ ಉಪ್ಪೇರು ಬಿಸಿನೆಸ್ ಮ್ಯಾನ್ ಉಪ್ಪೇರು ಎಲ್ಲಂಜಿ ಮಲ್ಲ ಡಾಕ್ಟರ್ ನಕಲು ಒಂಜಿ ಮಲ್ಲ ಹಾಸ್ಪಿಟಲ್ ಮಲ್ತು ಉಪ್ಪೇರು ಅವೇನು ಹಾಸ್ಪಿಟಲ್ ಬರ್ಪಾರೆಗೆ ಹೆಸರು ಅದು ಅರ್ನ ಮಗನ್ಲ 6 ಡಾಕ್ಟರ್ ಮಲ್ತು ಉಪ್ಪೇರು ಪ್ರತಿಯೊರಿಲ್ಲ ಅಕಲ್ನ ಬೇಸಿಕ್ ಅಕಲ್ನ ಒಂದೇಕ್ಬೋದು ಅವೇನು ಅರ್ಥ ಮಲ್ತೊಂದು ಮೇನ್ ಪನ್ನ ಏನೋ ಗೊತ್ತುಂಡೆ ನಂಗೆ ನಮ್ಮ ಪೇಷಂಟ್ ನಮ್ಮ ದೇವರು ನಮ್ಮ ಇಲ್ಲಡ ನಮ್ಮ ದೈವ ದೇವರನ್ನ ಎಂಚ ಆರಾಧನೆ ಮಲ್ಪುವ ಅಂಚ ನಮ್ಮ ಪೇಷಂಟ್ ಆರಾಧನೆ ಮಲ್ಪೋಡು ಒಂದು ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಅಭಿಮಾನಿಲೆ ದೇವಿರ ಆ ವೃತ್ತಿಗೆ ಏರ್ಬೋಡು ಹಾಕು ನಿಜವಾದ ನಮ್ಮ ಪೇಷಂಟ್ ದೇವಿರ ಅಂತ ಹಾನೆಸ್ಟ್ ಅದು ಪ್ರಾಕ್ಟೀಸ್ ಮಲ್ಪಲೆ ನಮ್ಮ ಪ್ರೊಫೆಷನ್ಗೆ ನನ್ನ ಒಂದು 5 ವರ್ಷ ಉಂಡತೆ ದಾಲ ಪ್ರಾಬ್ಲಮ್ ಇಜ್ಜಿ ಸಕ್ಸಸ್ ಈಸ್ 100%. ಮಾತ್ರ ಎಡ್ಡೆ ಡಾಕ್ಟರ್ ಅವಡು ಎಡ್ಡೆ ಮನುಷ್ಯ ಅವಡು ಫಸ್ಟ್ ಬೊಕ್ಕ ಡಾಕ್ಟರ್ ಹೃದಯವಂತ ವೈದ್ಯರ ಹೃದಯವಂತ ಬಂದಾಗ ಏನ ಗೊತ್ತುಂಡೆ ಇವೆ ಈರು ಹಾಸ್ಪಿಟಲ್ ಇತ್ತಿಂಡ ಒಂಜಿ ದಿನೊಟ್ಟು ಈರು ನಮ್ಮನಿಂದ ಪೇಷಂಟ್ ತೂಪಾರು ಪಾಪದಾಗಲೇನು ತೂಪಾರು ದೊಡ್ಡದಾಗಲೇನು ತೂಪಾರು ಕೆಲವು ಸರಿ ಪೇಷಂಟ್ಲ ವೆರೈಟಿ ಉಪ್ಪುಂಡು ಈರು ಹಾನೆಸ್ಟ್ ಇತ್ತಂಡ ಈರೆಗೆ ಸಪೋರ್ಟ್ ಇತ್ತಂಡ ಈರು ದಾಲ ಪೋಡಿಂದ ಅಗತ್ಯ ಇಜ್ಜಿ ಖಂಡಿತ ಅಂಚಿನ ಸಿಚುವೇಶನ್ ಎಲ್ಲ ಬರು ಮಾತ್ರೆಗೆಲ್ಲ ಬರ್ಪುಂಡು ಹೆಚ್ಚಾದ ಮಾತ್ರೆಗೆಲ್ಲ ಬರ್ಪುಂಡು ಖಂಡಿತ ಅವು ಬಿಡ್ದು ಈ ಆರ್ಥೋಪೆಡಿಕ್ಸ್ಗೂ ಉಪ್ಪು ನಂಚಿತ್ತಿನ ಸವಾಲು ಆರ್ಥೋಪೆಡಿಕ್ಸ್ಗೆ ಸವಾಲು ಬಂದಾಗ ಹಾಸ್ಪಿಟಲ್ ಜನರಲ್ ಸರ್ಜರಿ ಇದ್ದಕ್ಕ ಹರ್ನಿಯಾ ಅವಡು ಹೈಡ್ರೋಸಿಲ್ ಅವಡು ಅಪೆಂಡಿಕ್ಸ್ ಅವಡು ಅವು ಯಾರು ಲಾಯರ್ ಅವಡು ಇಂಜಿನಿಯರ್ ಅವಡು ಆ್ಯಕ್ಟರ್ ಅವಡು ಏರಿಗೆಲ್ಲ ಅವು ಒಂಜೆ ಸರ್ಜರಿ ಖಂಡಿತ ಮಾತ್ರ ಹೆಂಗೆಲ್ಲ ಆರ್ಥೋಪೆಡಿಕ್ಸ್ ಅಂಚೆ ಇಜ್ಜಿ ನಮ್ಮ ಪ್ರಾಯ ತುಪ್ಪ ಅರ್ನ ಕೆಲಸ ತುಪ್ಪ ಅರೆಟದು ನಮ್ಮದಾರ ಏನು ಎಕ್ಸ್ಪೆಕ್ಟೇಷನ್ ಮಲ್ ತುಪ್ಪ ಐಟು ಸರ್ ಅದು ಪ್ರತಿಯೊಂದು ಪೇಷಂಟ್ಗಳ ಬೇತೆ ಬೇತೆ ನಮ್ಮಿಂದ ಟ್ರೀಟ್ಮೆಂಟ್ ಉಂಡು ಮುಂದೇನು ನಮ್ಮ ಮನವರಿಕೆ ಮಲ್ತಂದು ನಮ್ಮ ಪೇಷಂಟ್ಗೆ ಅರ್ಥ ಮಲ್ಪೋಡು ಅವು ಮಲ್ಲ ಚಾಲೆಂಜ್ ಹಿರೇ ಕೊಡ್ತೀನಿ ಅಂಚಿತ್ತಿನ ಕುಸಿತ ಬಗೆಟ ಕಟ್ಕೊಂಡಾರು ಬೇತೆ ವಾರಿತದ ಖುಷಿ ಕೊಡ್ತೀನಿ ಈ ಒಂದು ವೃತ್ತಿ ಈ ವೃತ್ತಿ ಜನಗಳನ್ನ ಸೇವೆ ಮಲ್ಪಂದು ಪನ್ನಾಗ ಏನಾಪುಂಡು
ಇತ್ತೆ ಯಾನ್ ಎನ್ನ ಪಿ ಜಿ ನಕಲು ಅಕುಲು ಯಂಗ್ಸ್ಟರ್ಸ್ ಖಂಡಿತ ಅಕಳ್ಳ ಪೈತಂಡು ಹೆಂಗ್ ಪ್ರಪಂಚೋಡು ಆಪಿನ ಹೊಸ ಹೊಸತ್ ವಿಷಯಲು ತೆರಿ ಉಂಡು ಮತ್ತೆ ಮೊಗಲ್ ಮತ್ತೆ ಇತ್ತೆ ಎಂಚ ಅಕುಲು ಆ್ಯಪ್ ಸ್ಯಾವಿ ಇಪ್ಪುವೇರು ನಮ್ಮ ದುಂಬುದಕುಲು ನಮ್ಮ ಕಂಪ್ಯೂಟರ್ ಕಲ್ತೀನಿ ಮೊಗಲ್ ಪುಟ್ಟನಗನೆ ಕಲ್ತಂದು ಬರ್ಪೇರು ಖಂಡಿತ ಖಂಡಿತ ಸುಮಾರು ವಿಷಯ ಪೂರ ಎಂಕುಲು ಒಂದೆಟ್ಟು ನಮ್ಮ ಆರ್ಟಿಕಲ್ ಗೆಪ್ಪರೆ ಎಂಕಲ್ನ ಸಂಶೋಧನೆ ಮಲ್ಪನ ಗೆಪ್ಪರೆ ನಮ್ಮ ಹೋಗು ಗಲಾಟೆ ಮಲ್ತೊಂದು ಇತ್ತಾನ ಮೊಗಲ್ 2 ನಿಮಿಷ ಎಂಕುಲ್ ಅದಾಗ ಬುಕ್ ಓದಿದ್ದೀನಿ ಇತ್ತದ ಜೋಗಳ ಬುಕ್ ಎಜ್ಜಿ ಕಂಪ್ಯೂಟರ್ ಖಾಲಿ ಕಂಪ್ಯೂಟರೈಸ್ಡ್ ಆ್ಯಪ್ ಸೊ ಐ ಥಿಂಕ್ ಸೊ ದಟ್ ದಿಸ್ ಹೆಲ್ಪ್ಸ್ ಇತ್ತೆ ಎಂಚಪ್ಪುಂಡು ಒಂಜಿ ಗುತ್ತುಡು ಪ್ರಾಯದಾರ ಇತ್ತಂಡ ಆರು ಕ್ರಮ ಇಂಚ ಪನ್ಪೇರು ಅವು ನಮ್ಮ ಪನ್ನುಲಿ ಹೊಸತ್ ವಿಧಾನೇನ ಒಂದು ನಮ್ಮ ಅಕಲ್ಡ ಕಲ್ಪೋಡು ಖಂಡಿತ ಅಂಜನಿ ಕುಡುಂಜಿರ್ನ ಮಲ್ಲ ಸಾಧನೆ ಪಂಡ ಒಂಜಿ ವರ್ಷದಲ್ಲಿ ಯಥೋ ಬಹುಶಃ 15 ವಿಚಾರ ಸಂಕಿರಣ ಸೆಮಿನಾರ್ ಬಂದೆ ಪುರ ಮಲ್ದಾರ ಅಂದು ಪನ್ನಗ ಒಂಜನೇದಾದ್ದು ಏನೇ ಗೊತ್ತುಂಡೆ ನಮ್ಮ ಪಿ ಜಿನಕಲೆ ಖಾಲಿ ಪುಸ್ತಕದ ಬದನೆಕಾಯಿ ಕಲ್ಪರೆ ಅಲ್ಲಿ ನಮ್ಮ ಒಂಜಿ ಅಕಲೆಗೆ ಒಂಜಿ ಆಕ್ಟಿವ್ ಆದ್ ಎಲ್ಲಂಜಿ ಪ್ರಾಕ್ಟೀಸ್ ಮಲ್ಪುನ ಇಂಚ ಒಂದು ಬನ್ನಾಗ ಏನ MBBS ಬನ್ನಾಗ ದಟ್ ಅವು ಒಂಜಿ ಬೇಸಿಕ್ ಖಂಡಿತ IT ಇರು ಆರ್ಥೋಪೆಡಿಕ್ ಎತ್ತೊನ್ನಾಗ ಉಂದೆಟ್ಟೆ ಈರು ನನ್ನ ಎಲ್ಲಂಜಿ ಕೆಲಸ ಮಲ್ತದ್ದು ಬೆನ್ನದ್ದು ಇರ್ನ ಅಪ್ಪೆಮ್ಮನ ಜೋಕುಲ್ನ ಸಮಾಜದ ಸೇವೆ ಮಲ್ಪೋಡು ಸೊ ಸಬ್ಜೆಕ್ಟ್ ಒಂಜೇ ಎತ್ತು ಜನಗಳ್ನ ಎಂಚ ಮೂವ್ ಆವೋಡು ಓ ಸಿಚುವೇಶನ್ ಎಂಚ ಪಾತೆರೋಡು ಓಟಿಡ್ ಎಂಚ ಫಸ್ಟ್ ಟೈಮ್ ಬತ್ತಿನಕುಲು ಅವು ಆಕ್ಸಿಡೆಂಟ್ ದ ಗಾಯ ತೋದು ಬೂರ್ದಿ ನಕುಲು ಉಲ್ಲೇರು ಅಕಲೇನ್ ಎಂಚ ನಮ್ಮ ಸ್ಟ್ರೆಂತ್ ಕೊರೋಡು ಬೊಕ್ಕ ಐಕಸರದು ಏನಪ್ಪುಂಡು ನಮ್ಮ ಒಂಜಿ ಓಲ್ ಕೆಲಸ ಮಲ್ತಂದು ಉಪ್ಪ ಅಲ್ಪ ಒಂಜಿ ಈತ್ ನಮ್ಮನೆದ ಒಂಜಿ ನಮ್ಮ ಹಾಸ್ಪಿಟಲ್ ಆಕ್ಚುಲಿ ಗ್ರೇಡಿಂಗ್ ಉಂಡು ಪನ್ನಗ ಪ್ರೈಮರಿ ಸೆಕೆಂಡರಿ ಟರ್ಷರಿ ರೆಫರಲ್ ಸೆಂಟರ್ ಅಂಚ ಉಂಡು ನಮ್ಮ ಜೋಕ್ಲೆಗೆ ಪ್ರತಿಯೊಂದು ಎಲ್ಲಂಜೀತೆ ಆರು ಡಿಸ್ಟ್ರಿಕ್ಟ್ ಬೋದು ಕೆಲಸ ಮಲ್ಪುಂಡಲ್ಲ ಹೆಲ್ಪ್ ಆವಡು ಕಾರ್ಪೊರೇಟ್ ಬೋದು ಅಂಡಲ್ಲ ಅರ್ಕಲೆಗೆ ಹೆಲ್ಪ್ ಆವಡು ಐಕಸರದ್ದು ನಮ್ಮ ಪೂರ ಇಂಡಿಯಾದ ಮಲ್ಲ ಆರ್ಥೋಪೆಡಿಕ್ ಸರ್ಜರಿನ ಕಲಿಯನ್ನು ಒಟ್ಟು ಮಲ್ತಿದ್ದು ಅವೊಂಜಿ ನಮ್ಮ ಡಿಸ್ಕಷನ್ ಮಲ್ಪನ ಐಕ್ ಪನ್ಪೇರು ಸೆಮಿನಾರ್ ಪನ್ಪೇರು ಕಾನ್ಫರೆನ್ಸ್ ಪನ್ಪೇರು ಅಂಚ ರೀಸೆಂಟ್ಲಿ ಎಂಕುಲೊಂಜಿ ಆಲ್ ಇಂಡಿಯಾ ಆರ್ಥೋಪ್ಲಾಸ್ಟಿ ಅಸೋಸಿಯೇಷನ್ ಕಳ್ಳಪ್ಪ ಸೇರಿದ್ದು ನಮ್ಮ ಸೌತ್ ಕೇಂದ್ರದ ಪೂರ ಪಿ ಜಿನ ಕಲೆಗೆ ಒಂದಿನ ಅವನಿಗೆ ಸಾಬ್ ಅವನೊಂದು ಬರ್ಪುಂಡು ಐಟ್ ಟೋಟಲ್ ಹಿಪ್ಪು ಟೋಟಲ್ ನೀ ಎಂಚ ಮಲ್ಪುಂಡು ಕಲ್ಪೆ ನೆಕ್ಸ್ಟ್ ಡೇ ಒಂಜಿ ಪೂರ ನಮ್ಮ ಇಂಡಿಯಾದ ಒಂಜಿ 50 ಜನ ಡೆಲಿಗೇಟ್ಸ್ ಇದ್ದಾರೆ ಮೊಕ್ಕಲು ಆರ್ಥೋ MS ಆರ್ಥೋ ಮಲ್ತು ಒಂಜಿ 3-4 ವರ್ಷದ ಬೊಕ್ಕದಾಗು ಅಕಲಿಗೆ ಎಂಕುಲು ಒಂಜಿ ಕ್ಯಾಟವರಿಕ್ ಡಿಸೆಕ್ಷನ್ ಅಂದ್ ಮಲ್ತು ಕೊರಿಯ ಕ್ಯಾಟವರಿಕ್ ಮನ ಡೆಡ್ ಬಾಡೀಸ್ ಒಂದು ಇಂಚಿನ ಒಂಜಿ ಕೆಡವರಿಕ್ ವರ್ಕ್ಶಾಪ್ ಇದ ಮುಟ್ಟ ಮಣಿಪಾಲಡ್ ಮ್ಯಾಂಗ್ಳೂರ್ದು ಒಂದು ಫಸ್ಟ್ ಟೈಮ್ ಅವು ಎಂಕಲೆಗೆ ಬಾರಿ ಖುಷಿ ಬೈದಂಡು ಮಾತ್ರ ಮಸ್ತ್ ಎಂಕಲೆಗೆ ಯಾನ್ ಐತ ಪೂರ ಶ್ರೇಯ ಯಾನ್ ಗೆತ್ತುಂಡ್ರೆ ಸಾಧ್ಯನೇ ಇಜ್ಜಿ ಎನ್ನ ಪಿ ಜಿ ನಕುಲು ಎನ್ನ ಮುಖ್ಯಸ್ಥರ ನಕುಲು ಕಾಲೇಜ್ದ ಈವನ್ ಕಮಿಷನರ್ ಆಫ್ ಪೊಲೀಸ್ SP ಆಫ್ ಬಂಟ್ವಾಲ್ ಎಂಕಲ್ನ ವೆನ್ಲಾಕ್ದ ಹೈಯರ್ ಅಥಾರಿಟೀಸ್ ಪೊಲಿಟಿಷಿಯನ್ಸ್ ಪನ್ನಗ ಎಂಕ ಅದ ಗೊತ್ತಂಡು ಒಂದು ಕೆಡವರ್ಗೆ ಎತ್ತೊಂಡ್ರೆ ಏತ್ ಬಂಗ ಉಂಡು ಇತ್ತದ ಟೈಮ್ ಉಡು ನಮ್ಮ ಡಿಸ್ಟ್ರಿಕ್ಟೆಡ್ ಎಡಮ ಮೆಡಿಕಲ್ ಕಾಲೇಜ್ ಆದ್ ಕೆಡವರ್ ಮಾತ ಕಾಲೇಜಿಗೆಲ್ಲ ಬಾರಿ ಈಸಿ ತಿಕ್ಕೂಜಿ ಮಾತ್ರ ಯಾನ್ ಪನ್ನೆ ಜನಕಲ್ನ ಹೆಲ್ಪ್ ಉಡಸ್ರಾದ್ ಎಂಕಲೆ ಊಲ ಪ್ರಾಬ್ಲಮ್ ಬರಂದೆ ಬಾರಿ ಸಕ್ಸಸ್ಫುಲಿ ಒಂಜಿ ಕೇಸ್ ಅಂಡ್ ಕಾನ್ಫರೆನ್ಸ್ ಅಂಡ್ ಅವು ಎಂಕಲ್ಲಿ ಖುಷಿ ಇತ್ತೆ ಎಷ್ಟೋ ಜನ ಹೊಸ ಜೋಕುಲು ಅಕಲ್ ನನ್ನ ಆರ್ಥೋಪೆಡಿಕ್ಸ್ ಕೋಡ್ ಒಂದು ಆಸೆ ಒಪ್ಪುನಕು ಒಂಜಿ ಪ್ರಶ್ನೆ ಅಕಲ್ಲಡಪ್ಪು ಅಕಲ್ ಇಲ್ಲದ ಕಳ್ಳಲಪ್ಪು ಅಪ್ಪೆ ಮೇಡ ಭವಿಷ್ಯ ಎಂಚ ಇತ್ತ ಫ್ಯೂಚರ್ ಎಂಚ ಉಂಡು ತುಲೆ ಆರ್ಥೋಪೆಡಿಕ್ ಭವಿಷ್ಯ ಉಜ್ವಲ ಉಂಡು ಮಾತ್ರ ಓಲ್ ಕಲ್ಪೋರು ಏನ ಕಲ್ಪವೇರು ಅಲ್ತು ಬೊಕ್ಕ ಯಾನ್ ಪನ್ಪಿನಂಡ ಇತ್ತೆ ಎಂಚಪ್ಪುಂಡು MS ಆರ್ಥೋಪೆಡಿಕ್ಸ್ ಮಲ್ತನಾಗ ಇರು ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ಪೋದು ಅಂಗಡಿ ಜಪ್ಪಾರೆ ಬಲ್ಲಿ ಈರ್ ಪೋದು ಓಲಾಂಡ್ ಇತ್ತೆ ನಮ್ಮ ಮಂಗಳೂರು ತಿನ್ನಕುಲು ಏನಪ್ಪುಂಡು ಎಂಕಲ್ನ ಕೆನರಾ ಆರ್ಥೋಪೆಡಿಕ್ ಉಂಡು ಉಡುಪಿ ಆರ್ಥೋಪೆಡಿಕ್ ಅಸೋಸಿಯೇಷನ್ ಉಂಡು ಎಂಕುಲು ಡಿಸ್ಕಸ್ ಮಲ್ಪುವ ಅಕಲೆ ಒಂಜಿ 2-3 ವರ್ಷೋಡು ಒಂಜಿ ಪೂರ ಡಾಕ್ಟರ್ನಕಲ್ನ ಮನೋಭಾವ ಏನಂದು ಅರ್ಥ ಆಪುಂಡು ಖಂಡಿತ ಎನ್ನಲೆ ಕೊಡಂಡ ಮೊಕುಲೊಂಜಿ ಹೈ ವಾಲ್ಯೂಮ್ ಸೆಂಟರ್ ಅಂತ ಪೇರು ಪನ್ನಗ ಬೆಂಗಳೂರ ಮುಂಬೈಯ ಆ ಜಾಗಡು ಪೋದು ಬೇತೆ ಸರ್ಜನ್ ನಕಲ್ನ ಕೆಲಸ ತೋಡು
ಅವನ್ ಕಲ್ಪೋಡು ಅದಾಗ ಅಕ್ಕಲ್ಲಿ ಗೊತ್ತಾಪುಂಡು ಯಾನ್ ಪಿಡಿಯಾಟ್ರಿಕ್ ಆರ್ಥೋಪೆಡಿಕ್ಸ್ ಪೋಡ ರಿಪ್ಲೇಸ್ಮೆಂಟ್ ಮಲ್ಪೋಡ ಸ್ಪೈನ್ ಮಲ್ಪೋಡ ಅವೇನು ಕಲ್ತಿದ್ದು ಅಕುಲು ಐತ ಸ್ಪೆಷಾಲಿಟಿ ಮಲ್ತಿದ್ದು ದೆನ್ ದೇ ಹ್ಯಾವ್ ಟು ಡಿ ಅಟ್ಲೀಸ್ಟ್ ಒಂದು MS ಮಲ್ತದ ಒಂದು 2-3 ವರ್ಷ ಕೆಲಸ ಮಲ್ಪೋಡು ಈಜಿನ ಒಂದು ಎಡ್ಡೆ ಸೀನಿಯರ್ ಡಪ್ಪ ಕೆಲಸ ಮಲ್ಪೋಡು ಈತ್ ಮಲ್ತೆರಡ ಐ ವಿಲ್ ಗಿವ್ ಇನ್ ರೈಟಿಂಗ್ ಸಕ್ಸೆಸ್ ಈಸ್ 100%. ಈರ್ನ ದೃಷ್ಟಿ ಇಡ್ತೋನಾಗ ಈ ಒಂಜಿ ಆರ್ಥೋಪೆಡಿಕ್ಸ್ ವೈಟ್ ಸುಧಾರಣೆ ಕಂಡ್ರೆ ಅವಕಾಶಗಳು ಉಂಟು. ಸುಧಾರಣೆ ಬಂದಾಗ ಒಂದನೇದಾದ್ದು ನಮ್ಮ ಆಪರೇಷನ್ ಥಿಯೇಟರ್ ಇನ್ವೆಸ್ಟಿಗೇಷನ್ ಬಟ್ ಆಪರೇಷನ್ ಥಿಯೇಟರ್ ಕೂಡ ಅಡ್ವಾನ್ಸ್ಡ್ ಅನ್ಸುತ್ತೆ ಪನ್ನಾಗ ಇತ್ತೆ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ ಬೈದಿನಿ ದುಂಬದಲ್ಲೇ ಕೆಂಚತ್ತನು ಒಂಜಿ ರೂಮನ್ನು ಕ್ಲೀನ್ ಮಲ್ತಿದ್ದು ಒಂಜಿ ಟೇಬಲ್ ಪನ್ನಾಗ ಆರ್ಥೋಪೆಡಿಕ್ ಬಂದ ನಮ್ಮ ಜಾಯಿಂಟ್ ಉಲೇ ಆಪರೇಷನ್ ಮಲ್ಪ ಖಂಡಿತ ಬೋನ್ದ ಉಲೇ ಇನ್ಫೆಕ್ಷನ್ ಅಂಡೊಂಡತ್ತೆ ಅವು ಪೇಷಂಟ್ ಇರ್ನ ಜೀವಮಾನ ಇಡೀ ಬರೋಂದೇ ಉಪ್ಪುಂಡು ಅಂಚೆ ಅವರೇ ಬಲ್ಲಿ ಸೊ ಐಕು ಬೇತೆ ಬೇತೆ ಸಿಸ್ಟಮ್ ಉಂಡು ಪನ್ನಾಗ ಒಂಜಿ ಗೈಡ್ಲೈನ್ಸ್ ಕೊಡ್ತಾರೆ ಎಂಕಲ್ನ ಆರ್ಥೋಪೆಡಿಕ್ಸ್ ಆ ಗೈಡ್ಲೈನ್ಸ್ ಫಾಲೋ ಮಲ್ತಿದ್ದು ಆ ಗೈಡ್ಲೈನ್ಸ್ ಅನುಸಾರವಾದ ಕ್ಯಾಜುವಲ್ಟಿ OT ವಾರ್ಡ್ಸ್ ಮತ್ತು ಮಲ್ತಂಡ ನನ್ನ ಇತ್ತೆ ಯಾನ್ ಹೋಲ್ ಕೆಲಸ ಮಲ್ತಂದುಲ್ಲ ಐತ ಫ್ಯೂಚರ್ ಪ್ಲ್ಯಾನ್ ಉಂಡು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ದ ಮಾಡ್ಯುಲರ್ ಥಿಯೇಟರ್ದ ಅವು ಬೇಗನೆ ಬರುವಿತ್ತೆ ಅವು ಬರ್ತದ್ದು ಪುನಃ ಪ್ರತಿಯೊಂದು ಸರ್ಜನ್ನ ಆಸೆ ಏರ್ಪಂಡಾರ ಮರಡಂಜಿ ವಿಶೇಷವಾದ ಶಸ್ತ್ರಚಿಕಿತ್ಸೆ ಮಲ್ತಾರೆ ಅಂಚಿತ್ತಿನ ಹೊಸ ಪ್ರಯತ್ನಲೇನು ಕೂಡ ಮಲ್ಪಡೊಂದಲ್ಲ ಮನಸ್ಸು ಎಂಕುಲು ಯಾನ್ ಪಂಡೆ ತೀರಿಗೆ ಎಂಕುಲು ಕ್ಯಾಂಪ್ ಮಲ್ಪ ಅಂದ್ ಎನ್ನ ಮಸ್ತ್ ಮಲ್ಲೊಂಜಿ ಆಸೆ ಬಂದಾಗ ಈ ವಿಕಲಾಂಗ ಅಂದ ವಿಶೇಷ ದಿವ್ಯಾಂಗ ಅನ್ಪೇರಿತ್ತೆ ದಿವ್ಯಾಂಗ ಬೇತೆ ಬೇತೆ ಕೋಟಿ ಬೋರ್ಡಿನ ಸರದ ಎಂಕ ಒಂಜಿ ವರ್ಡ್ ಮತ ತಿಕ್ಕೊಂದಿದ್ದಿ ದಿವ್ಯಾಂಗ ಜೋಕುಲೆನ್ನ ಸರ್ವೆ ಮಲ್ಪರೆ ಎಂಕುಲು ಡಿಸ್ಟ್ರಿಕ್ಟ್ ಕಮಿಷನರ್ಗೆ ಲೆಟರ್ ಪಡೆದ ಎಂಕಲ್ ಒಂಜಿ ಟೀಮ್ ಉಂಡು ಎನ್ನೊಂದು ಸೀನಿಯರ್ ಉಲ್ಲೆ ಆರು 1,500 ಕ್ಯಾಂಪ್ ಮಲ್ದೇರು ಆಲ್ ಓವರ್ ಇಂಡಿಯಾ ಆರು ಒಂಜಿ ಎಡ್ಡೆ ಸಂಸ್ಥೆ ಇಡ್ತೀರಿ ಅವ್ ಸಂಸ್ಥೆದ ಬ್ಯಾಕಪ್ ಇತ್ತಂಡು ಐಕ ಅರಡೆ ಎಂಕುಲು ಒಂದು ಗೆತ್ತೊಂದ ಅರ್ನ ಅನುಭವ ಗೆತ್ತೊಂದ ಅರಡಪ್ಪ ಸೇರಿದೆ ಇಂಚ ದಿವ್ಯಾಂಗ ಜೋಕ್ಲೆಗ್ ಹೆಸರದ್ದು ಆಪರೇಷನ್ ಮಲ್ಪರೆ ಕ್ಯಾಂಪ್ ಮಲ್ಪರೆ ಬೊಕ ಅಂಚಿನ ಆಪರೇಷನ್ ಅಕಲಿಗೆ ಫ್ರೀ ಆದ ಮಲ್ಪುನಕ್ಕ ಒಂಜಿ ನಮ್ಮ ಮಂಡ್ಯ ನಡ್ತೊಂದುಂಡು ಐಕ್ ಏನ್ ಪನ್ಯಕ ಎಂಕಲ್ಲ MLA ಬೊಕ ಮಲ್ಲ ಮಲ್ಲ ಡೋನರ್ಸ್ ನಕುಲೆ ನಮ್ಮ ತಿಗಿದ ಐಕ್ ಮತ್ತೆ ಪರ್ಮಿಷನ್ ಬೋರ್ಡು ಅವು ಪರ್ಮಿಷನ್ ತಿಕ್ಕಿನೇ ಸಾತ್ಗೆ ಅಟ್ಲೀಸ್ಟ್ ಒಂಜಿದ ನೆಕ್ಸ್ಟ್ ವರ್ಷೋಡು ಎಂಕುಲು ಐತ ಕ್ಯಾಂಪ್ ಸ್ಟಾರ್ಟ್ ಮಲ್ಪುನ ಅಂದಾಜುಡುಲ್ಲ ಒಂದು ಅಲ್ಟಿಮೇಟ್ ದೇವನ್ನಾಗ ಸ್ಪೆಷಲ್ ಚಿಲ್ಡ್ರನ್ ಒಂದು ಉಪ್ಪೇರು ಕೆಲವೇರ್ನ ಆಬ್ವಿಯಸ್ ಉಪ್ಪುಂಡು ಕೆಲವೇರು ಮಾತ್ರ ಲರ್ನಿಂಗ್ ಡಿಸೆಬಿಲಿಟಿ ಇಂದ ಉಪ್ಪುಂಡು ಅಕುಲು ಶಾಲೆಡ್ ಪಿರ ಬುರುವೇರು ದುಮ್ಮದ ಕಾಲಾಡು ಮಾಸ್ಟ್ನಗಳು ಪೆಟ್ಟುಪಡೊಂದು ಇತ್ತೇರು ಇತ್ತೆ ಟೈಮ್ ಇತ್ತೆ ಹಾಕರಿ ಇತ್ತೆ ಕೇಸ್ ಅಪ್ಪುಂಡು ಪನ್ನಾಗ ನಂಗೆ ಅರ್ಥ ಹೊಂದಿತ್ತಿಜ್ಜಿ ದೇಗ ಮೇರೆಗೆ ಅರ್ಥ ಹೊಂದಿಜ್ಜಿ ಸೊ ಐತ ವಿಷಯಡು ನಮ್ಮ ಹೆಲ್ಪ್ ಮಲ್ತದ್ದು ಆ ಜೋಕ್ಲಿ ಪನ್ನಾಗ ಲರ್ನಿಂಗ್ ಡಿಸೆಬಿಲಿಟಿ ಜೋಕ್ಲು ಭಾರಿ ಇಂಟೆಲಿಜೆಂಟ್ ಉಪ್ಪುವೇರು ಅಕಲಿಗೆ ಅಕಲ್ನ ಒಂಜಿ ಶಿಕ್ಷಣ ಬೇತನೆ ಟೈಪ್ದ ಅಂಚಿನ ಒಂಜಿ ಎಂಕಲ್ ಒಂಜಿ ಟೀಮ್ ಮಲ್ತೊಂದುಲ್ಲ ಎಂಕುಲು ಒಂದ್ಸರಿ ಟೀಮ್ ಸಕ್ಸೆಸ್ ಅಂಡ ಐತ ಕ್ಯಾಂಪ್ ಶುರು ಮಲ್ಪಡೊಂದು ಖಂಡಿತ ಮುಗಿಪು ನಂಚಿತನ ಕೊಡ್ತದೆ ಒಂಜಿ ವಿಚಾರ ಕೇಂದ್ರ ವಯಸ್ಸೊಂದಲ್ಲ ತಪಂಡ ಬೋವೇ ಬೇನೆ ಹಿಡಿದು ಹೆಚ್ಚು ಬೇನೆ ಆಪಿನೊಂಡ ಎಲುತ ಬೇನೆ ಅಂತ ನಮ್ಮ ಪನ್ಪ ಮಾತಾಡಲ್ಲ ಎಲು ಕೂಲಿ ಪ್ರತ್ಯೇಜಿಲ್ಲ ಅಂಜಿನಲ್ಪ ಇನಿ ಜವಣಿರ್ನ ಎಲುವೆ ಬಾರಿ ನಸೆ ಆತನ ಬೂರಿ ಬೆಟ್ಟಿಗೆ ಎಲುತುಂಡಾವಿನ ಚಿತ್ರನ ಕಾಲೊಡ್ ನಮಲ್ಲ ನಿಕ್ಕ ಕಾರಣದಾದಪ್ಪ ಎಂಚ ಸರಿ ಮಲ್ಕೊಂಡೆ ಮೇನ್ ಪನ್ನಾಗ ನಮ್ಮ ಡಯಟ್ ನಮ್ಮ ಕಿಂಜಪ್ಪನಾಗ ಏನು ಅನಸ್ ಮಲ್ತಂತ ನಮ್ಮ ಜೋಕುಲು ಇನಿಕೋಟೆಡ್ ಏನೇ ತಿನ್ಪೇರು ಪನ್ನಾಗ ಇಂಡಿಯನ್ ಫುಡ್ ನಮ್ಮ ಪನ್ಪೇರದೆ ನಮ್ಮ ಕರಾವಳಿ ಖಂಡಿತ 5 ಕಿಲೋಮೀಟರ್ಗೆ ಭಾಷೆ ಚೇಂಜ್ ಆಪುಂಡು ವೇಷ ಚೇಂಜ್ ಆಪುಂಡು ಕಲ್ಚರ್ ಚೇಂಜ್ ಆಪುಂಡು ಪನ್ನಾಗ ನಮ್ಮ ಫುಡ್ಡು ನಮ್ಮ ಡ್ರೆಸ್ಸಿಂಗ್ ಉಂಡದೆ ಅವು ಜಾಗಗೆ ದುಮ್ಮುದಕಲ್ನ ಮಂಡ್ಯ ಮೈದಿನ ನಮ್ಮ ಇತ್ತೆ ಮೂಲಕದೊಂದು ಪಿಜ್ಜಾ ತಿಂದಡ ಪಾಸ್ಟಾ ತಿಂದಡ ಬರ್ಗರ್ ತಿಂದಡ ದ್ಯಾಟ್ ವಿಲ್ ಮೇಕ್ ದ ಜೋಕುಲ್ನ ಹೆಲ್ತ್ಗೆ ಡಿಫ್ರೆನ್ಸ್ ಬರುಂಡು ಇತ್ತೆ ಇರ್ ತೂಲೇತೆ 10 ಜೋಕುಲೇಟ್ 2 ಜೋಕುಲು ಓವರ್ ವೇಟ್ ಉಪ್ಪೇರು ಖಂಡಿತ ಮುಂದೆ ಯಾನ್ ತೂತೀನಿ ನಾ OPDಗೆ ಪೇಷಂಟ್ ಬಂದಾಗ ತೂತೀನಿ ಯಾನ್ ಬನ್ಪಿನಿ ಮೂಕುಲು ಪಿರಬೋದು ಅಕ್ಕಲ್ನ ಇಲ್ಲಡು ಅಕ್ಕಲ್ನ ಹೋಮ್ ಡಯಟ್ ಕೆಲಸ ವ್ಯವಸ್ಥೆ ಇಜ್ಜಿ ತುಂಬದಲಕ ಬೆನ್ನಿ ಬೇನು ಅಂದ ಕೊಡೊಂಜ ಇಲ್ಲ ಆ ಕೆಲಸ ಬೆನ್ನಿಂತ ಮುಗಿದು ಹೋದ ಹಾರ್ಡ್ ವರ್ಕ್ ಅಂತ ಇಜ್ಜಿ ಹಾರ್ಡ್ ವರ್ಕ್ ಅಲ್ಲಿ ಮೊಬೈಲ್ ಗೊಬ್ಬನೆಲ್ಲ ಒಂದಿಲ್ಲ ಅವೇನು ಬಿಡುದು ನಮ್ಮ ಸಮಾಜಗೂ ಎಕ್ಸಸೈಸ್
ಸ್ಪೋರ್ಟ್ಸ್ ಪನ್ನಗ ಕಂಪ್ಯೂಟರ್ ಗೊಬ್ಬುದತ್ತು ಪೀದೆಡ್ ಗ್ರೌಂಡ್ ಗೊಬ್ಬುದು ಖಂಡಿತ. ಅಂಚಿನ ಒಂಜಿ ಸಿಸ್ಟಮ್ ಕಂತಂಡ ನಮ್ಮ ಗುರು ಹಿರಿಯರಾಗಿ ಹೆಲ್ಪ್ ಮಾಡ್ತಾರಡ ನಮ್ಮೆಲ್ಲ ಹೆಲ್ದಿ ಅಪ್ಪ. ಖಂಡಿತ ಮತ್ತೆ ಅನಿವಾರ್ಯ ಅದು ಮುಖ್ಯ ಪಡ ಬಂಡ ಬೇತೆ ಕಾರ್ಯಕ್ರಮ ಅಂತ ಬರ್ರಂಡು ನಾನು ತುಂಬ ಖಂಡಿತ ಬದಲಿರಡು ಕೊಡಲಾತ ಮಾಹಿತಿ ನನಗೆ ಪ್ರಯತ್ನ ಮಲ್ಪೆ ನಮ್ಮ ಎಲುಬು ಪಕ್ಕ ಮೂಳೆದ ಬಗೆಟ್ ಬೋಡ್ತಿನತ್ ಮಾಹಿತಿನ ಕೊರ್ನೆ ಇರಗೆ ನಮ್ಮ ಮಾತ ವೀಕ್ಷಕ ಮುಂದಲ್ಲ ಬರವಾದ ನಮ್ಮ ಇಡೀ ಬಳಗದ ಬರವಾದ ಕೊಡಲಾಗಂತದ್ದು. ಥ್ಯಾಂಕ್ ಯು ಸರ್.